ದರ್ಶನ್ ಸರ್ ಏನೋ ಚೆನ್ನಾಗಿ ಮಾಡ್ತಿದ್ಯಾ, ಆಗಲಿ ಕಣ, ಒಳ್ಳೇದಾಗಲಿ ಅಂತೇಳಿ. ಆಯ್ತು ಬಿಡು, ಮುಹೂರ್ತಕ್ಕೆ ಬರ್ತೀನಿ ನಾನು ಅಂತಂದ್ರೆ. ಸುದೀಪ್ ಬರ್ತಾರಂತೆ, ಸುದೀಪ್ ಬರ್ತಾರೆ, ಆಯ್ತು ಬಿಡು ನಾವು ಬರ್ತೀವಿ ಅಂತಂದ್ರು. ಇಲ್ಲ ನಾನು ಡೇಟ್ ಹೇಳಲ್ಲ, ಡೈರೆಕ್ಟ್ರ್ ಯಾವ ಡೇಟ್ ಹೇಳ್ತಾರೆ ಆ ಡೇಟಿಗೆ ನಾನು ಬರ್ತೀನಿ ಅಂತಂದರು. ಏನು ಅಂತ ಆಮೇಲೆ ಒಂದಷ್ಟು ಪೂಜೆ ಎಲ್ಲ ಮಾಡಿಸಿ ಮತ್ತೆ ಒಂದು 15 ದಿನ ಬ್ರೇಕ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡಿ. ಆ ಟೈಮಲ್ಲಿ ಇವನು ಡೆತ್ ಆಯಿತು ಅಂತ ಗೊತ್ತಾದ್ಮೇಲೆ ಅವರೆಲ್ಲ ಗಲಾಟೆ ಮಾಡಿದವರೆಲ್ಲ ಎಸ್ಕೇಪ್ ಆಗ್ಬಿಟ್ರು ಅಲ್ಲಿ. ಮಿಡ್ಲಲ್ಲಿ ಒಂದು ದಿವಸ ಒಂದ್ಸರಿ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೀತು. ಅಂದರೆ ನಮ್ಗೆ ಒಂಥರದ್ದು ಶಾಕ್ ಹೊಡೆದಾಗ ಆಯ್ತದು ಶೂಟಿಂಗ್ ಟೈಮಲ್ಲೇ. ಅವತ್ತು ಅದು ನೋಡಿ ಟೈಮ್ ಹೆಂಗಿತ್ತಂದ್ರೆ ಅವತ್ತು ಮಳೆ ಬರ್ತಾಯಿತ್ತು. ನಾವು ಸಾಯಂಕಾಲ ಶೂಟಿಂಗ್ ಮಧ್ಯಾಹ್ನ 2 ಗಂಟೆಗೆ ಅಂತ ಇದ್ದಿದ್ದು ಕಾಲ್ ಶೀಟು. 2 ಗಂಟೆ ಕಾಲ್ ಶೀಟ್ ಇಟ್ಟಿದ್ವಿ. 2 ಗಂಟೆಗೆ ಮಳೆ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಯಿತು. ನಾವು ಒಂದು ಫಂಕ್ಷನ್ ಹೋಗಿದ್ದೆ, ಸೂರಿ ಸರ್ ಫ್ರೆಂಡ್ದು ಯಾವುದೊಂದು ಮದುವೆ ಇತ್ತು. ಅಲ್ಲಿ ಹೋಗಿ ಅಲ್ಲಿ ಊಟ ಮಾಡಿ ಸಾಯಂಕಾಲ ಮಧ್ಯಾಹ್ನ ಊಟ ಮಾಡಿ ನಾವು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಮಳೆ ಇತ್ತು ಮತ್ತು ಬೇಡ, ಮಧ್ಯಾಹ್ನ ಆರ್ಟಿಸ್ಟು ಇರಲಿಲ್ಲ, ಶರತ್ ಲೋಹಿತ್ ಇದ್ದಿದ್ದು 6 ಗಂಟೆ ಮೇಲೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಮಳೆ ಏನಾರು ಬಂದರೆ ಬೇಡ, ಶೂಟಿಂಗ್ ಬೇಡ, ಕ್ಯಾನ್ಸಲ್ ಮಾಡೋಣ, ಇದ್ದರೆ 6 ಗಂಟೆಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸರಿ ಅಂತೇಳಿ ಅಷ್ಟರಲ್ಲಿ 3 ಗಂಟೆಗೆ ಮಳೆ ಬಂದು ನಿಂತೋಯ್ತು. ಮತ್ತೆ ಆರಾಮಾಯಿತು. ಸರಿ ಆಯಿತು, 4 ಗಂಟೆವರೆಗೂ ನೋಡಿದ್ವಿ. ಆಮೇಲೆ ಎಲ್ಲರಿಗೂ ಫಿಕ್ಸ್ ಮಾಡಿದ್ವಿ, ಸರಿ ಸಂಜೆ 6 ಗಂಟೆ ಬಂದುಬಿಡಿ, ನೈಟ್ ಶೂಟ್ ಮಾಡಿಬಿಡೋಣ ಅಂತೇಳಿ. ಸರಿ ಅಂತೇಳಿ ಮಾಡಿದ್ವಿ. ಶೂಟಿಂಗ್ 6 ಗಂಟೆಗೆ ಬಂದು ಎಲ್ಲ ಅಸೆಂಬಲ್ ಆದ್ವಿ. ಇಲ್ಲಿ ತಾವರೆಕೆರೆ ರೋಡಲ್ಲಿ ಶೂಟಿಂಗ್ ನಡೀತಾ ಇರಬೇಕಾದ್ರೆ ಒಳಗಡೆ ನಾವಲ್ಲಿ ಮನೆ ಎಕ್ಸ್ಟೀರಿಯರು ಡೋರ್ ಹತ್ರ ನಾವು ಶೂಟಿಂಗ್ ಮಾಡ್ತಾಯಿದ್ವಿ. ಅದು ರೋಡ್ ಸೈಡಲ್ಲೇ ಮನೆ, ವೆಹಿಕಲೆಲ್ಲ ನಿಂತಿತ್ತು. ಇಲ್ಲಿ ಇದು ಮಾಡ್ತಿದ್ವಿ. 9 ಗಂಟೆ ಏನಾಗಿತ್ತು, 9:30 ಎಲ್ಲ ಊಟ ಮಾಡ್ಕೊಳ್ಳಿ ಅಂತೇಳಿ ಕೆಲವು ಟೆಕ್ನಿಷಿಯನ್ಸ್ ಎಲ್ಲ ಯೂನಿಟ್ ಅವ್ರನ್ನೆಲ್ಲ ಊಟ ಮಾಡಿ ಅಂತ ನಾನು ಇದು ಮಾಡ್ತಿದ್ದೆ. ಆ ಟೈಮಲ್ಲಿ ನಾನು ಶಾರ್ಟ್ ತೆಗಿತಾಯಿದ್ದೆ, ಅಷ್ಟರಲ್ಲಿ ದಡ ಬಡ ಅಂತ ಒಂದು ಸೌಂಡ್ ಆಗೋಯ್ತು. ಏನಾಯಿತು ಅಂತ ನೋಡಿದ್ರೆ ಒಂದು ಕಾರು ಸ್ಕಾರ್ಪಿಯೋ ಬಂದು ಒಂದು ಮರಕ್ಕೆ ಗುದ್ದಿತ್ತಲ್ಲಿ. ನಾನು ಅಂದ್ಕೊಂಡು ನಮ್ಮ ಗಾಡಿಯೆಲ್ಲ ನಿಲ್ಲಿಸಿದ್ವಲ್ಲ, ಅದೆಲ್ಲ ಗಾಡಿ ಅಡ್ಡ ಬಂದು ಯಾರೋ ಇದಾಗ ಆಕ್ಸಿಡೆಂಟ್ ಆಗಿ ಏನೋ ಆಯಿತು ಅಂತೇಳಿ ನಾನು ಹಂಗೆ ಅಂದ್ಕೊಂಡು ನೋಡ್ತೀನಿ, ಗಾಡೀಲಿ ಒಬ್ಬರು ಫುಲ್ಲು ಇಲ್ಲೆಲ್ಲ ರಕ್ತ ಬರ್ತಾಯಿತ್ತು. ಈ ಕಡೆ ನೋಡಿದ್ರೆ ಜನ ಎಲ್ಲ ಸೇರಿದ್ದಾರೆ. ನೋಡಿದ್ದೆ ರೋಡಲ್ಲಿ ಯಾರಿಗೋ ಒಬ್ಬನಿಗೆ ಹೊಡೆದಿದೆ ಗಾಡಿ, ಬಿದ್ದೆ. ಅಷ್ಟರಲ್ಲಿ ನಮ್ಮ ಕಾಸ್ಟ್ಯೂಮರ್ ಬಂದು ಶಿವು ಅಂತೇಳಿ ಕಾಸ್ಟ್ಯೂಮರ್ ಬಂದು ಅಣ್ಣ ಪ್ರಸಾದ್ ಹೋದಣ್ಣ ಅಂತಂದರು. ನಮ್ಗೆ ಯಾರು ಶಾಕ್ ಆಯಿತು. ನಾವು ಕಾಸ್ಟ್ಯೂಮರ್ ಪ್ರಸಾದ್ ಅಂತೇಳಿ ತುಂಬ ಒಳ್ಳೆ ಹುಡುಗ, ನಗ್ನಗ್ತಾ ಇರೋನು ಯಾವಾಗಲೂ. ಸಖತ್ ಬೇಜಾರಾಗಿತ್ತು. ಏನಂದರೆ ಕಣ್ಮುಂದೆನೇ ಹಿಂಗಾದ್ನಲ್ಲ. ನಾವು ಹಂಗೂ ವ್ಯಕ್ತಿ ಕಾರಲ್ಲಿ ಹಾಕ್ಕೊಂಡು ನಾನು ದೀಪು ರಂಗಸ್ವಾಮಿ ಅಲ್ಕೊಂಡು ಹೋದ್ವಿ. ರಂಗಸ್ವಾಮಿ ಗೊತ್ತಾಗಿತ್ತು ಅವ್ರಿಗೆ, ಇಲ್ಲ ಸ್ಪಾಟ್ ಇದಾಗಿರೋದು. ಹೋದಿ ಅಲ್ಲೊಂದು ಹಾಸ್ಪಿಟ್ಲಲ್ಲಿ ಅವರು ಇಲ್ಲಾಗಲ್ಲ ಅಂತ ಅಲ್ಲಿ ಕಳಿಸಿ, ಅಲ್ಲಾಗಲ್ಲ ಇಲ್ಲಿ ಕಳಿಸಿ ಅಂತಂದರು. ಆಮೇಲೆ ನಾನು ಅವರಲ್ಲಿ ಇನ್ನೊಂದು ಯಾವುದೋ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ ಅಂದರು. ನಾನು ಆಮೇಲೆ ಈ ಕಡೆ ಬಂದುಬಿಟ್ಟಾದ್ಮೇಲೆ ಅವರು ಇಲ್ಲ ಇದು ಡೌಟ್ ಅಂತೇಳಿ ಅಂದರು ರಂಗಸ್ವಾಮಿ. ನಾನು ತುಂಬ ಪ್ರೇ ಮಾಡಿದೆ, ಎಲ್ಲ ದೇವ್ರಿಗೆಲ್ಲ ಪ್ರೇ ಮಾಡಿದೆ, ಬಟ್ ಆಗಲಿಲ್ಲ, ಉಳಿಸ್ಕೊಳಕ್ಕಾಗಲಿಲ್ಲ. ಬೇಜಾರಾಯಿತು ಪಾಪ. ಅಂದರೆ ತುಂಬ ಒಂದೊಳ್ಳೆ ಚಿಕ್ಕ ಹುಡುಗ, ನಮ್ಮ ಮದುವೆನೂ ಆಗಿರಲಿಲ್ಲ, ಚಿಕ್ಕ ಹುಡುಗ, ಒಳ್ಳೆ ವರ್ಕರು. ಕಣ್ಮುಂದೆನೇ ಆಯ್ತಲ್ಲ, ಅದೊಂದು ಬ್ಯಾಡ್ ಇನ್ಸಿಡೆಂಟ್ ಆಯಿತು. ಆಮೇಲೆ ಆ ಟೈಮಲ್ಲಿ ಅಲ್ಲಿ ಊರವರೆಲ್ಲ ಬಂದು ಅವ್ರೇನಂದ್ರು, ಅಲ್ಲಿಗೆ ಸ್ಕಾರ್ಪಿಯಲ್ಲಿ ಹೊಡೆದಿರೋನು ನಮ್ಮ ಆ ಊರಿದ್ಯಾರೋ MLA ಕಡೆಯವರು ಅಂತವರು. ಊರವರೆಲ್ಲ ಬಂದು ಶೂಟಿಂಗವ್ರಿಗೆ ಹಿಂಗೆ ಆ್ಯಕ್ಸಿಡೆಂಟ್ ಆಗಿದೆ ಅಂತೇಳಿ ನಮ್ಮ ಕ್ಯಾಮ್ರಾಗೆ ಎಲ್ಲ ಇದು ಯೂನಿಟಿಗೆ ಬೆಂಕಿ ಹಾಕ್ತೀನಿ, ಇದು ಹಾಕ್ತೀನಿ ಅಂತೇಳಿ ಅಲ್ಲೊಬ್ಬ ಬೇಡಪ್ಪ ಅಂದರು. ದೀಪು ಏನು ಮಾಡ್ದೆ, ದೀಪು ಮೀಡಿಯಾದವ್ರಿಗೆಲ್ಲ ಫೋನ್ ಮಾಡಿ ಕರೆಸಿ ಆದಮೇಲೆ ಅವನು ಬೇರೆ ಒಂದಷ್ಟು ಹುಡುಗರನ್ನೆಲ್ಲ ಕರೆಸ್ತು, ಏನಾದ್ರು ಗಲಾಟೆ ಆದರೆ ಇದಾಗಲಿ ಅಂತೇಳಿ. ಆ ಟೈಮಲ್ಲಿ ಇವನು ಡೆತ್ ಆಯಿತು ಅಂತ ಗೊತ್ತಾದ್ಮೇಲೆ ಅವರೆಲ್ಲ ಗಲಾಟೆ ಮಾಡಿದವರೆಲ್ಲ ಎಸ್ಕೇಪ್ ಆಗ್ಬಿಟ್ರಲ್ಲಿ. ಆಮೇಲೆ ಮತ್ತೆ ಇನ್ನೇನು ಮಾಡೋದು ಅಂತ ನಾವು ಶೂಟಿಂಗಲ್ಲೇ ಪ್ಯಾಕಪ್ ಮಾಡಿ ಮತ್ತೆ ಒಂದು ವಾರ ಬ್ರೇಕ್ ಕೊಟ್ಟು ನನಗೆ ಆ ಶಾಕಿಂದ ನಂಗೆ ಈಚೆ ಬರಲಿಕ್ಕೆ ಆಗಲಿಲ್ಲ. ಒಂದು ವಾರ ತುಂಬ ಇದಾಯಿತು ಏನು ಅಂತ. ಆಮೇಲೆ ಒಂದಷ್ಟು ಪೂಜೆ ಎಲ್ಲ ಮಾಡಿಸಿ ಮತ್ತೆ ಒಂದು 15 ದಿನ ಬ್ರೇಕ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡಿದೆ. ಅದೇನಿದ್ದು ಕಾರ್ಯ ಎಲ್ಲ ನಾವೆಲ್ಲ ಮುಗಿಸಿ ಪಾಪ ಅಪ್ಪ ಅಮ್ಮ ಅವನು 3 ಜನ ಇದ್ದಿದ್ದು. ಅವ್ರ ಮಾವನ್ನೇ ಬಂದು ಈ ಕಾಸ್ಟ್ಯೂಮರ್ ಶಾಂತರಾವ್ ಅಂತೇಳಿ ಭಾವ, ಅಕ್ಕ ಇದ್ದಾರೆ, ಅಕ್ಕನ ಗಂಡ ಶಾಂತರಾವ್. ಆಮೇಲೆ ಮತ್ತೆ ಇನ್ಶೂರೆನ್ಸ್ ಇದೆಲ್ಲ ಮಾಡಿದ್ವಿ ನಾವು. ಇನ್ಶೂರೆನ್ಸಿಗೆಲ್ಲ ಮಾಡಿಸಿ ಅದರಲ್ಲೊಂದು ನಾನೇ ಶ್ಯೂರಿಟಿ ನಿಂತು ಎಲ್ಲ ಮಾಡಿಸಿ ಒಂದು 10 ಲಕ್ಷವರೆಗೂ ಬಂತದು. ಫ್ಯಾಮಿಲಿಗೆ ಆಗಲಿಂದ ಒಳ್ಳೇದಾಯ್ತು ಇದು ಮಾಡಿದ್ರು.
ಹಾಗೆ ಅದೊಂದು ಆಯಿತು. ಅದಾದಮೇಲೆ 15 ದಿವಸ ಬಿಟ್ಟು ಮತ್ತೆ ಶೂಟಿಂಗ್ ಮಾಡಿದ್ವಿ. ಶೂಟಿಂಗ್ ಮಾಡಿ ಆಯಿತು, ಇದು ಸಾಂಗ್ ಶೂಟಿಂಗ್ ಆಯಿತು, ಎಲ್ಲ ಆಯಿತು. ಅದೊಂದು ಸುದೀಪ್ ಸರ್ದೊಂದು ಪೋರ್ಷನ್ನು ಬ್ಯಾಲೆನ್ಸ್ ಇತ್ತು. ಸುದೀಪ್ ಸರ್ ನಾವು ಆ್ಯಕ್ಚುಲಿ ಫಸ್ಟು ಸುದೀಪ್ ಸರ್ ಅಂತ ನಾವು ಮೈಂಡಲ್ಲಿ ಇರಲಿಲ್ಲ, ಯಾರೋ ಒಂದು ಆಫೀಸರ್ನ ಹಾಕೋಣ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಮೂರ್ತಾಗಿದ್ದು ಕಂಠೀರವದಲ್ಲಿ ನಾವು ಪ್ಲ್ಯಾನ್ ಮಾಡಿದ್ವಿ. ನಮಗೆ ಅಂದರೆ ನಾವು ದೀಪು ಸುದೀಪ್ ಸರ್ ಚೆನ್ನಾಗಿದ್ದಾರಲ್ಲ, ಸುದೀಪ್ ಸರ್ ಹತ್ರ ಕರ್ಸೋಣ ಅಂತೇಳಿ ಅಂದಿದ್ದ ಮುಹೂರ್ತಕ್ಕೆ. ಆಯಿತು ಅಂತ ನಾನು ನನ್ನ ಕಡೆಯಿಂದ ದರ್ಶನ್ ಸರ್ನ ಅಪ್ರೋಚ್ ಮಾಡ್ತೀನಿ ಅಂದು ದರ್ಶನ್ ಸರ್ ಹತ್ರ ಹೋಗಿ ಕೇಳಿದೆ. ದರ್ಶನ್ ಸರು ಏನೋ ಚೆನ್ನಾಗಿ ಮಾಡ್ತಿದ್ಯಾ, ಆಗಲಿ ಕಣೋ, ಒಳ್ಳೇದಾಗಲಿ ಅಂತೇಳಿ. ಆಯಿತು ಬಿಡು, ಮುಹೂರ್ತಕ್ಕೆ ಬರ್ತೀನಿ ನಾನು ಅಂತಂದ್ರೆ. ಸುದೀಪ್ ಬರ್ತಾರಂತೆ, ಸುದೀಪ್ ಬರ್ತಾರೆ, ಆಯ್ತು ಬಿಡು ನಾವು ಬರ್ತೀವಿ ಅಂತಂದ್ರು. ಅಂದರೆ ಯಾರಿಗೂ ಗೊತ್ತಿರಲಿಲ್ಲ ಪ್ರಶಾಂತ್ ಸುದೀಪ್ ದರ್ಶನ್ ಸರ್ನ ಕರೀತಾರಂತ ಯಾರಿಗೂ ಗೊತ್ತಿರಲಿಲ್ಲ. ಕಂಠೀರವದಲ್ಲಿ ಮುಹೂರ್ತ ಮಾಡಿದ್ವಿ, ಪ್ರೊಡ್ಯೂಸರ್ಸ್ ಎಲ್ಲ ಬಂದಿದ್ದರು. ಅವ್ರು ಬರ್ತಾರೆ ಇಲ್ವಾ ಅಂತೇಳಿ ಡೌಟ್ ಇತ್ತು, ಅದು ನಮಗೊಂದು ಕಾನ್ಫಿಡೆಂಟ್ ಇತ್ತು ಬರ್ತಾರಂತೇಳಿ. ಹಂಗೆ ನೋಡಿದ್ರೆ ಬಂದು ಫಸ್ಟು ಇಬ್ಬರು ಒಟ್ಟಿಗೆ ಬಂದರು. ಸುದೀಪ್ ಸರ್ ಅವರು ಮೋಸ್ಟ್ಲಿ ಏನೋ ಮಾತಾಡ್ಕೊಂಡಿದ್ರೇನೋ ಇಬ್ಬರು ಒಟ್ಟಿಗೆ ಬಂದಾಗ ಒಂದು ಕಳೆನೇ ಬೇರೆ. ಬಂದು ಅವರು ಕ್ಲ್ಯಾಪ್ ಮಾಡಿದ್ರು, ಇವರು ಕ್ಯಾಮ್ರಾ ಆನ್ ಮಾಡಿದ್ರು ದರ್ಶನ್ ಸರ್. ಅದೊಂದು ನಿಜವಾಗ್ಲೂ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋವಂಥದ್ದು ಇನ್ಸಿಡೆಂಟ್ ಅದು. ಯಾಕಂದರೆ ಅಂಥ ದೊಡ್ಡ ಸ್ಟಾರ್ಗಳು ನಮ್ಮೊಂದು ಹೊಸಬ್ರು ಸಿನಿಮಾಗೆ ಬಂದು ಅವರೊಂದು ಬ್ಲೆಸ್ಸಿಂಗ್ ಮಾಡಿದ್ರು, ಒಂದು ಆಶೀರ್ವಾದ ಮಾಡಿದ್ರು. ಖುಷಿ ಆಯ್ತದು. ಒಂದೇ ವೇದಿಕೆಯಲ್ಲಿ ಇಬ್ಬರು ದೊಡ್ಡ ಸ್ಟಾರ್ಗಳನ್ನ ನೋಡೋದು, ಅವ್ರ ಜೊತೆ ನಾವು ನಿಂತಿದ್ವಲ್ಲ, ಅದು ಖುಷಿ ಆಯ್ತದು. ಅಲ್ಲಿ ಚಿರಂಜೀವಿ ಸರ್ಜಾ ಅವ್ರು ಬಂದಿದ್ದರು ಪಾಪ. ಆಮೇಲೆ ನಮ್ಮ ಗುರುಗಳು ಶ್ರೀದಾಸ್ ಅವರು ಬಂದಿದ್ದರು. ಎಲ್ಲ ಇದು ಒಂದು ಚೆನ್ನಾಗಾಯ್ತು ಅದು ಫಂಕ್ಷನ್. ಮುಹೂರ್ತ ಎಲ್ಲ ಗ್ರ್ಯಾಂಡಾಗಾಯಿತು. ಅಲ್ಲಿ ಆ ಬ್ಯಾನರ್ಗಳೆಲ್ಲ ನೋಡಿದಾಗ ಎಲ್ಲರೂ ಖುಷಿಯಾಗಿತ್ತು. ತುಂಬ ಜನ ಫೋನ್ ಮಾಡಿದರು. ಯಾರು ಇಮ್ರಾನ್ ಸರ್ ಫೋನ್ ಮಾಡಿ, ಮತ್ತು ಒಂದು 4-5 ಜನ ಡೈರೆಕ್ಟರ್ಸು ಎಲ್ಲ ಫೋನ್ ಮಾಡಿ, ತುಂಬ ಚೆನ್ನಾಗಿದೆ ಪೋಸ್ಟ್ರು, ತೆಲುಗು ಸ್ಟೈಲಲ್ಲಿ ಮಾಡಿದ್ದೀರಾ, ಚೆನ್ನಾಗಿದೆ ಹಂಗೆ ಅಂದ್ರೆ ಥ್ಯಾಂಕ್ ಯು ಸರ್ ಒಂದು. ಹಾಗೆ ಅದು ಶೂಟಿಂಗು ಹಾಗೆಲ್ಲ ನಡೀತು. ಆದಮೇಲೆ ಸುದೀಪ್ ಸರ್ದು ನಮಗೆ ಕಾನ್ಸೆಪ್ಟ್ ಇರಲಿಲ್ಲಲ್ಲ. ಆಮೇಲೆ ಒಂದ್ಸರಿ ನಾನು ದೀಪು ಡಿಸ್ಕಸ್ ಮಾಡಿದಾಗ ಹಿಂಗೆ ಅವಾಗ CCL ಏನೋ ನಡೀತಾಯಿತ್ತು. ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಫೋನ್ ಮಾಡಿದಾಗ ಇದಕ್ಕೆ ಸುದೀಪ್ ಸರ್ ಆಗಿದೆ ಹಿಂಗೆ ಅಂತೇಳಿ ಒಂಚೂರು ಮಾತು ಬಂದಾಗ ನಾನು ಸುಮ್ಮನೆ ಅಂದೆ. ನಾನು ಆಗಲ್ಲ ಅಂತ ಗೊತ್ತಿತ್ತು. ಅದನ್ನು ಕೇಳಿದೆ. ದೀಪು ಹೌದಲ್ಲ, ಕರೆಕ್ಟು, ಮಾಡ್ಸೋಣ ಅಂತಂದರು. ನಾನು ಇಲ್ಲ, ಅವ್ರು ಹೊಸಬ್ರಿಗೆ ಹೆಂಗೆ ಬರ್ತಾರ ಅವ್ರು ಅಂತೇಳಿ, ಏನು ಪ್ರಶಾಂತ್ ನೀವು ನಾನು ಕೇಳ್ತೀನಿ, ನೋಡೋಣ, ಕೇಳೋಣ, ಬಂದರೆ ಸಂತೋಷ ಅಲ್ವಾ ಅಂತಂದರು. ಆಯಿತು ಅಂತೇಳಿ ಕೇಳೋಣ ಅಂತ ಅವರು ಮಾತಾಡಿ ಎಲ್ಲ ಆಯಿತು. ಫೋನ್ ಮಾಡಿದ್ರು ದೀಪು, ಹೇಳಿದೆ ಪ್ರಶಾಂತ್ ನೋಡೋಣ ಅಂತಂದಿದ್ದಾರೆ, ನೋಡೋಣ ಇದು ಮಾಡ್ತೀನಿ ಅಂತನು. ಅದಾದಮೇಲೆ ಮತ್ತೊಂದು 2 ಸರಿ ಮತ್ತೆ ಕೇಳಿದಾಗ ಮಾಡ್ತೀನಿ ಅಂದಿದ್ದಾರೆ, ನೋಡೋಣ ಹೇಳ್ತೀನಿ ಅಂತಂದರು. ಆಯ್ತಾಯಿತು ಅಂತ ಒಂದೆಲ್ಲೋ ಒಂದು 50% ಕಾನ್ಫಿಡೆಂಟ್ ಇತ್ತು ಮಾಡ್ತಾರಂತ. ಅದಾದಮೇಲೆ ಆ ಟೈಮ್ ಮತ್ತೊಂದು ಸಾಂಗ್, ಇದು ಭಾರತಿ ಸಿಂಗ್ ಸಾಂಗ್ ಇತ್ತು. ಈ ಸಾಂಗ್ ಪ್ಲ್ಯಾನ್ ಮಾಡಿದ್ವಿ ನಾವು. ಅದಾದಮೇಲೆ ಶೂಟಿಂಗ್ ಮಾಡೋಣ ಅಂತ ಸರಿ ಅಂತೇಳಿ ಭಾರತಿ ಸಿಂಗ್ ಸಾಂಗ್ ಏನಾಯಿತು, ಅದಕ್ಕೆ ಫಸ್ಟು ನಾವು ಬೇರೆ ರಮ್ಯನ ಕೇಳೋಣ ಅಂತ ಅಂದ್ಕೊಂಡು, ಅದು ಗಂಗಮ್ಮನ ಸ್ಟೈಲ್ ಆ ಸಾಂಗ್ ಆಗೋ ಎಲ್ಲರೂ ತುಂಬ ಚೆನ್ನಾಗಿದೆ ಅಂದ್ರಲ್ಲ, ರಮ್ಯಾ ಅವ್ರನ್ನ ಕರೆಯೋಣ ಅಂತೇಳಿ ಇದು ಮಾಡಿದ್ವಿ. ಕೇಳಿದ್ವಿ, ಅವರು ಡೇಟ್ ಸ್ವಲ್ಪ ಅಡ್ಜಸ್ಟ್ ಆಗಲಿ, ಆಮೇಲೆ ಪೇಮೆಂಟ್ ಸ್ವಲ್ಪ ಜಾಸ್ತಿ ಆಯಿತು. ಅಷ್ಟು ಬಜೆಟ್ ನಮ್ಮ ಹತ್ರ ಇರಲಿಲ್ಲ ಅಂತೇಳಿ ನಾವು ಮತ್ತೆ ಕ್ಯಾನ್ಸಲ್ ಮಾಡಿದ್ವಿ. ಮತ್ತು ಬೇರೆ ಯಾರನ್ನಾರು ಹಾಕೋಣ ಅಂತೇಳಿ ಅದು ಆಗಿಲ್ಲ. ಆಮೇಲೆ ಗುರುಕಿರಣ್ ಸರ್ ಅಂದರು, ಭಾರತಿನ ಕರ್ಸು ಅಂತಂದರು. ಯಾರು ಅದು ಹೀಗೆ ಅಂತೇಳಿ ಕಾಮಿಡಿ ಜಲಕ್ ದಿಕ್ಲಾಜ್ ಏನೋ ಬರ್ತಾಯಿತ್ತು ಅವಾಗ, ಅದರಲ್ಲಿ ಇದೆ ನೋಡಿದ್ರೆ ಹೌದು ಚೆನ್ನಾಗಿದೆ. ಪ್ರೊಡ್ಯೂಸರ್ ಕೇಳಿದ್ದು, ಚೆನ್ನಾಗಿದೆ, ಓಕೆ ಮಾಡೋಣ, ಫ್ರೆಶ್ ಆಗಿರುತ್ತೆ ಅಂತ. ಸರಿ ಆಯಿತು ಅಂತ ಹೋಗಿ ದಯಾನಂದ್ ಹೋಗಿ ಎಲ್ಲ ಮಾತಾಡ್ಕೊಂಡು ಬಂದರು. ಅದಕ್ಕೂ ಇವರು ಅಶೋಕ್ ಶೆಟ್ಟಿನೇ ಇದು ಮಾಡಿದ್ರು. ಅಶೋಕ್ ಶೆಟ್ಟಿ ಹತ್ರ ಮಾತಾಡಿಸಿ ಅವ್ರು ಬಂದು ಭಾರತಿ ಸಿಂಗ್ದೆಲ್ಲ ಮಾತಾಡಿಸಿ ಎಲ್ಲ ಕೊಟ್ಟರು. ಆಯಿತು, ಶೂಟಿಂಗ್ ಚೆನ್ನಾಗಿ ಆಯಿತು. ಕೊರಿಯೋಗ್ರಫಿ ಬಂದು ಗಣೇಶ್ ಮಾಸ್ಟರ್ ಅಂತ ಕರೆಸಿದ್ದೆ. ಅವರು ತೆಲುಗು, ಅವರು ತುಂಬ ಗಬ್ಬರ್ ಸಿಂಗ್ ಎಲ್ಲ ಮಾಡಿದ್ರು. ಈಗ ದರ್ಶನ್ ಸರ್ದೆಲ್ಲ ಅವರೇ ಮಾಡ್ತಿರೋದು. ಅವ್ರನ್ನ ಕರೆಸಿದ್ವಿ, ಅವರು ಚೆನ್ನಾಗಿ ಮಾಡಿದ್ರು, ಎಲ್ಲ ಇದಾಯಿತು. ಬಟ್ ನಾನೊಂದೇನೋ ಬಜೆಟ್ ಹಾಕ್ಕೊಂಡಿದ್ದೆ, ಅದು ಬಜೆಟು ಕ್ರಾಸ್ ಆಗೋಯಿತು. ಅಂದರೆ ನಮಗಲ್ಲಿ ಸ್ವಲ್ಪ ಐಡಿಯಾ ಇರಲಿಲ್ಲ, ಫಸ್ಟ್ ಸಿನಿಮಾ ಅಲ್ವಾ. ನಾವು ಬರೀ ಏನಂದರೆ ಕ್ವಾಲಿಟಿ ಚೆನ್ನಾಗಿ ಬರಬೇಕು, ಅದೇ ಇದರಲ್ಲಿದ್ದು ನಾವು. ಅಂದರೆ ಮೊದಲು ಗೊತ್ತಿತ್ತು, ಬಟ್ ನನಗೆ ಆ ಟೈಮಲ್ಲಿ ನಂಗೆ ಗೊತ್ತಾಗಿಲ್ಲ. ನಾವೊಂದು ಡೇ ಮಾಡ್ಬೋದಾಗಿತ್ತು, ಇಲ್ಲ ಇಂಡೋರ್ ಮಾಡ್ಬೋದಾಗಿತ್ತು. ನಾನಂದರೆ ನೈಟ್ ಮಾಡಿದ್ವಿ, ಎಕ್ಸ್ಟೀರಿಯರ್ ಮಾಡಿದ್ವಿ. ಆಮೇಲೆ ಹೈದ್ರಾಬಾದ್ ಮಾಸ್ಟರ್ ತರಿಸಿದ್ವಲ್ಲ, ಅರ್ಧ ಹೈದ್ರಾಬಾದ್ ಅರ್ಧ ಬೆಂಗಳೂರು ಡ್ಯಾನ್ಸರ್ಸ್ ಹಾಕಬೇಕಾಗಿತ್ತು. ಅಲ್ಲಿ ಸ್ವಲ್ಪ ಬಜೆಟ್ಟು ಒಂಚೂರು ಕ್ರಾಸ್ ಆಗಿ ಅದು 3 ದಿನ ನೈಟು ಡಬಲ್ ಕಾಲ್ ಶೀಟ್ ಆಯಿತು. ಸ್ವಲ್ಪ ಅದು ಬಜೆಟ್ ನಾವು ಏನು ಅಂದ್ಕೊಂಡಿದ್ವಿ ಅದಕ್ಕಿಂತ ಒಂಚೂರು ಜಾಸ್ತಿ ಆಯಿತು.
ಅದು ಸ್ವಲ್ಪ ಪ್ರೊಡ್ಯೂಸರ್ಗೆ ಒಂಚೂರು ಇದಾಗೋಯ್ತು, ಏನು ಅಷ್ಟು ಬಜೆಟ್ ಆಯಿತು ಹಂಗೆ ಹಿಂಗೆ ಅಂತೇಳಿ ಸ್ವಲ್ಪ ನನ್ನ ಮೇಲೆ ಬೇಜಾರಾದರು ಅವರು. ಬೇಜಾರಾಗಿ ಇನ್ನೇನು ಮಾಡೋದು, ಇದಕ್ಕೆ ಏನಾರು ಮಾಡಿ ಇನ್ನಿರೋದು ಒಂದು ದಾರಿ, ಸುದೀಪ್ ಸರ್ನ ಏನಾರು ಮಾಡಿ ಒಪ್ಪಿಸ್ಬೇಕೀಗ ಅಂತೇಳಿ. ಅದಕ್ಕೆ ಸರಿ ಹೀರೋಗೆ ಹೇಳಿದೆ, ಪ್ರದೀಪಿಗೆ, ಹೀಗೆ ಏನಾರು ಮಾಡಿ ಮಾಡೋಣ, ಈಗ ಪ್ರೊಡ್ಯೂಸರ್ ತುಂಬ ಇದಾಗಿದ್ದಾರೆ, ಬೇಜಾರಾಗಿದ್ದಾರೆ ಅಂತೇಳಿ. ಸರಿ ಆಯಿತು ಅಂತೇಳಿ ದೀಪು ಮಾತಾಡಿ ಒಂದು 3 ದಿನದಲ್ಲಿ ರೆಡಿ ಮಾಡಿಸ್ದೆ. ಸುದೀಪ್ ಸರ್ನ ನಾನು ಒಪ್ಸಿದ್ದೀನಿ, ಅವರು ಬಂದು ಕತೆ ಹೇಳ್ಬೇಕಾಕೆ ಹೇಳಿದೆ. ಇಲ್ಲ ಕತೆ ಏನು ಬೇಡ, ನಾನು ಹೇಳಿದ್ದೀನಿ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಂತಂದ್ರು. ನಮ್ಗೆ ಖುಷಿಯಾಗಿ ಸರಿ ಡೇಟ್ ಯಾವುದು, ಇಲ್ಲ ನಾನು ಡೇಟ್ ಹೇಳಲ್ಲ, ಡೈರೆಕ್ಟ್ರ್ ಯಾವ ಡೇಟ್ ಹೇಳ್ತಾರೆ ಆ ಡೇಟಿಗೆ ನಾನು ಬರ್ತೀನಿ ಅಂತಂದರು. ನಮ್ಗೆ ಶಾಕ್ ಅದು, ಅಷ್ಟೊಂದು ಒಂದು ದೊಡ್ಡ ಬ್ಯುಸಿ ಆರ್ಟಿಸ್ಟ್ ಆ ಮಾತು ಹೇಳ್ಬೇಕಾದ್ರೆ ಅಂದರೆ ನಾವು ಅವ್ರು ಯಾವ ಫ್ರೀ ಡೇಟ್ ಇದ್ದಾರೆ ಆ ಡೇಟಿಗೆ ನಾನು ಮಾಡೋಣ ಅಂತ ನಾವು ಫಿಕ್ಸ್ ಆಗಿದೆ. ಅವ್ರೇನಂದ್ರು ಡೈರೆಕ್ಟ್ರ್ ಯಾವ ಡೇಟ್ ಹೇಳ್ತಾರೆ ಆ ಡೇಟಿಗೆ ನಾನು ಬಂದು ಮಾಡೋಗ್ತೀನಿ ಅಂತಂದ್ರಂತೆ. ಅದು ₹1 ಬೇಡ, ದುಡ್ಡು ನನಗೇನು ₹1 ಕೊಡೋದು ಬೇಡ, ಏನು ಬೇಡ, ಅವತ್ತಿನ ಶೂಟಿಂಗ್ ಖರ್ಚು ಏನಿದೆಯೋ ಅದು ನಾನೇ ಕೊಡ್ತೀನಿ, ಎಲ್ಲ ಅವತ್ತಿನ ಏನು ಊಟ ಎಲ್ಲ ನಂದೇ ಅಂತೇಳಿ ಅವರೊಂದು. ಅದು ಖುಷಿಯಾಗೋಯ್ತು ನಮಗೆ, ಪರವಾಗಿಲ್ಲ ಇಷ್ಟೊಂದು ದೊಡ್ಡ ಮನಸ್ಸು ಅಂತ. ಅಲ್ಲಿಂದ ಸರಿ ಆಮೇಲೆ ಅವರೇ ಹೇಳಿದ್ರಂತೆ ಅವತ್ತು ಮೀಡಿಯಾದವ್ರನ್ನೆಲ್ಲ ಕರೆಸಿ ಪ್ರಮೋಷನ್ ಮಾಡಿದ್ದ. ನಾನು ಆ್ಯಕ್ಚುಲಿ ನಾವೇ ಕೇಳೋಣ ಅಂತ ಅಂದ್ಕೊಂಡ್ವಿ, ಮೀಡಿಯಾದವ್ರು ಬರಬೇಕಾ ಸರ್, ನಾವು ಪ್ರಮೋಷನ್ಗೋಸ್ಕರ ಮಾಡ್ತೀನಿ ಅಂತೇಳಿ ಹಂಗೆ ಅನ್ಕೋತಾರೆ ಅಂತ. ನಾವು ಅದು ಮೀಡಿಯಾ ಏನು ಬೇಡ ಅಂತ ನಾವಿದ್ವಿ. ಬಟ್ ಅವರೇ ಹೇಳಿದ್ರು ಮೀಡಿಯಾದವ್ರನ್ನ ಕರೆಸಿ ಇದು ಪ್ರಮೋಷನ್ ಮಾಡಿ ಅಂತ. ಸರಿ ಅಂತೇಳಿ ಕರೆಸಿದ್ವಿ. ಅಲ್ಲಿಂದ ಸುದೀಪ್ ಸರ್ ಆಯಿತು ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ, ಬರ್ತೀನಿ ಅಂತ ಹೇಳಿದ್ರು. ಓಕೆ ಬರ್ತೀನಿ ಅಂತೇಳಿ ಹಿಂದಿನ ದಿನ 2 ದಿನ ಮುಂಚೆ ಫೋನ್ ಮಾಡಿದ್ದು ದೀಪು, ಪ್ರಶಾಂತ್ ಅದೇ ಸುದೀಪ್ ಸರ್ ನಾಳೆ ಬರಲಿಕ್ಕೆ ಹೇಳಿದ್ದಾರೆ ಮನೆಗೆ, ಅದು ಸೀನ್ ಒಂಚೂರು ರೀಡಿಂಗ್ ಕೊಡಬೇಕಂತೆ ಅಂತಂದರು. ಸರಿ ಆಯಿತು ಅಂತೇಳಿ ಅಷ್ಟರಲ್ಲಿ ಅದೇ ರೈಟ್ರು ಬಂದು ಮಂಜು ಮಾಂಡವ್ಯ, ಮಾಸ್ಟರ್ ಪೀಸ್ ಡೈರೆಕ್ಷನ್ ಮಾಡಿದ್ರು ಅವರು ಸ್ಕ್ರಿಪ್ಟ್ ಮಾಡಿರೋದು, ಡೈಲಾಗ್ ಎಲ್ಲ ಬರೆದಿರೋದು. ಸರಿ ಅಂತೇಳಿ ಚೆನ್ನಾಗಿ ಬರೆದಿದ್ರು ಡೈಲಾಗ್. ಅವ್ರೇನಂದರೆ ಸುದೀಪ್ ಸರ್ ಇದ್ದಾರೆ ಅಂದರೆ ಅದಕ್ಕೆ ತಕ್ಕನಾಗೆ ಅಷ್ಟು ಬಿಲ್ಡಪ್ಪು ಅಷ್ಟು ಇದೆಲ್ಲ ಕೊಟ್ಟು ಚೆನ್ನಾಗಿ ಬರೆದಿದ್ರು. ಸ್ವಲ್ಪ ಒಂದು 4-5 ಪೇಜ್ ಇತ್ತು ಡೈಲಾಗು. ಇರಲಿ ಅಂತೇಳಿ ಇದು ಮಾಡಿದ್ರು. ಬಟ್ ಹೋದೆ ಆ ಟೈಮಲ್ಲಿ ಅವರು ಚೆನ್ನೈಲಿದ್ದರು, ಅದೊಂದು ರಿಯಾಲಿಟಿ ಶೋದು ಇದು ಮಾಡ್ತಾಯಿದ್ರು. ಹಾಗೆ ಆ ರೀಡಿಂಗ್ ದಿವಸ ಅವರು ಬರೋಕ್ಕಾಗಿಲ್ಲ, ನಾವೇ ಹೋದ್ವಿ, ನಾನು ನಮ್ಮ ಅಸೋಸಿಯೇಟು ಎಲ್ಲ ನಾವು ಹೋದ್ವಿ. ಸುದೀಪ್ ಸರ್ ಮನೆಗೆ ಹೋದಾಗ ಫಸ್ಟ್ ಟೈಮ್ ನಾನು ಒಂದು ದೊಡ್ಡ ಸ್ಟಾರಿಗೆ ರೀಡಿಂಗ್ ಕೊಡೋದು, ಭಯ ಒಳಗಡೆಯಿಂದ ತುಂಬ ಭಯ ಆಯಿತು. ನಮ್ಮದು ಈಗ ಬೇರೆಯವ್ರ ಸಿನಿಮಾ ಈಗ ಶ್ರೀಧರ್ ಸರ್ ಜೊತೆ ಇದ್ದಾಗ ಆವಾಗ ದರ್ಶನ್ ಸರ್ಗೆಲ್ಲ ಕೊಡ್ತಾಯಿದ್ವಿ, ಅದು ಬೇರೆ. ಬಟ್ ಇದು ನನ್ನ ಸಿನಿಮಾ, ನಾನು ಡೈರೆಕ್ಷನ್ ಮಾಡ್ತಿರೋದು, ಸುದೀಪ್ ಸರ್ಗೆ ಡೈಲಾಗ್ ಕೊಡ್ತಿದ್ದೀನಿ ಅಂದರೆ ನನಗೂ ಒಂದು ಒಳಗಡೆ ಹೆಮ್ಮೆ ಇದೆ, ಅಷ್ಟು ಭಯ ಆಯ್ತು ಅಲ್ಲಿ. ಸರಿ ಹೋಗಿ ನರ್ವಸ್ ಆಗುತ್ತಾ ಅಂತ ನೋಡಿದೆ. ಫಸ್ಟ್ ಒಂಚೂರು ಶೇಕ್ ಆಯಿತು, ಕಾಫಿ ಕುಡಿದು ಆಮೇಲೆ ಹೇಳಿದೆ, ಸೀನೆಲ್ಲ ಓದ್ಕೊಂಡು ಹಿಂಗೆ ನೋಡ್ಸೋರು, ಹಿಂಗೆ ರಿಯಾಕ್ಷನ್ ಕೊಡ್ತಾಯಿದ್ರು, ಏನಾರು ಹೇಳ್ತಾರ ಅಂತ ಭಯ ಆಗೋಯ್ತು. ಹೇಳಿದೆ ಪೂರ್ತಿ ಕೇಳಿದ್ರು ಚೆನ್ನಾಗಿ ಮಾಡಿದ್ದೀರಾ ಅಂದರು. ಆಮೇಲೆ ಬಟ್ಟು ವಿಷಯ ಇಷ್ಟಿದೆ, ಇಷ್ಟನ್ನು ಅವ್ರು ತುಂಬ ಹೇಳಿದ್ದಾರೆ, ಯಾಕೆ ಅಷ್ಟು ಬೇಡಲ್ಲ, ಸುಮ್ಮನೆ ಅದನ್ನು ಶಾರ್ಟಾಗಿ ಹೇಳೋಣ, ಏನಕ್ಕೆ ಕೆಲವು ಮ್ಯಾಟ್ರಲ್ಲಿ ಅನ್ನೆಸೆಸರಿ ಇದೆ, ಅದೆಲ್ಲ ಬೇಡ ಅಂತೇಳಿ ಅಂದರು. ಅದಕ್ಕೆ ಸರಿ ಆಯ್ತು ಸರ್ ಅಂತೇಳಿ ಆಮೇಲೆ ಕೆಲಸ ಮಾಡಿ ಅವ್ರು ರೈಟ್ರನ್ನ ಬರೋಕ್ಕೆ ಹೇಳಿ ಇವತ್ತೇ ನೈಟೆಲ್ಲ ಮುಗಿಸ್ಬೇಡ. ಇಲ್ಲ ಸರ್ ಅವ್ರು ಚೆನ್ನೈಲಿದ್ದಾರೆ ಅಂತಂದು ರಿಯಾಲಿಟಿ ಶೋ ಇದೆ ಅಂತ. ಹೌದಾ ಸರಿಯಾಗಿದೆ, ಒಂದು ಕೆಲಸ ಮಾಡಿದ್ದೆ, ಅವ್ರು ನಂದಕಿಶೋರ್ ಅವ್ರನ್ನ ಕರೆದು ಅವ್ರ ಹತ್ರ ಸ್ವಲ್ಪ ಪಾಲಿಷ್ ಮಾಡಿಸಿದ್ರು. ಅವರು ಸ್ವಲ್ಪ ಮಾಡಿದ್ರು. ಆಮೇಲೆ ಸರ್ ನಾನು ತೊಗೊಂಡೋಗ್ತೀನಿ, ನೀವು ನಿಮ್ಮ ಕಡೆಯಿಂದ ಮಾಡಿಸಿ ನಾನು ರೆಡಿ ಮಾಡ್ಕೊಂಡು ತೊಗೊಂಬರ್ತೀನಿ ಅಂತೇಳಿ ನಮಗೆ ಬಿಟ್ಟರು ಅವರು. ಸುದೀಪ್ ಸರ್ಗೆ ಹೇಳಿದೆ, ಸರಿ ಆಯಿತು ಬೆಳಿಗ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಬಂದುಬಿಡಿ ಅಂದರು. ಸರಿ ನೆಕ್ಸ್ಟ್ ಡೇ ಶೂಟಿಂಗು, ಒಂಥರ ನನ್ನ ಜೀವನದಲ್ಲಿ ಒಂದು ಅಗ್ನಿ ಪರೀಕ್ಷೆ ಇದ್ದಾಗೆ ಸುದೀಪ್ ಸರ್ದು ಶೂಟಿಂಗು. ನೀವೆಲ್ಲರೂ ಈ ಕೋಸ್ಟಲ್ ಕನ್ನಡ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಮಸ್ತೆ. ನಾನು ಮಾಡಿದ್ರೆ ಅವ್ರು ಮಾಡಿದ್ರೆ ಸಿನಿಮಾ ಒಳ್ಳೇದಾಗಬೇಕು ಅಂತಲೇ ಮಾಡೋದು, ನನಗೂ ಸಿನಿಮಾ ಒಳ್ಳೇದಾಗಬೇಕು ಅಂತಲೇ ಇರೋದು. ಇಲ್ಲಿ ಏನಪ್ಪ ಅಂದರೆ ಡೈರೆಕ್ಟ್ರು ಅವರೇ ಹೇಳ್ತಿದ್ದಾರೆ ಅಂತೇಳಿ ಅದು ನಾನು ಯಾವತ್ತೂ ಅದನ್ನು ಮನಸ್ಸಿಗೆ ಹಾಕೊಳ್ಳೋದಿಲ್ಲ, ಇವಾಗಲೂ ಅಷ್ಟೇ.